ವಿಭಿನ್ನ ಕಥೆ ಹೊಸ ಕಲಾವಿದರನ್ನೊಳಗೊಂಡ ನಿಮ್ಮೆಲ್ಲರ ಆಶೀರ್ವಾದ ಕನ್ನಡ ಚಿತ್ರದ ಪ್ರೀಮಿಯರ್ ಶೋ ಗುರುವಾರ ಸಂಜೆ ಮಂಗಳೂರು ನಗರದ ಬಿಗ್ ಸಿನಿಮಾಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದ್ವೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಕುಲದೀಪ್ ಜೈನ್ ಅವರು, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ರೊಮ್ಯಾಂಟಿಕ್ ಕಾಮಿಡಿ ಆಗಿದ್ದು ನಾಯಕ ನಟ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಗಮನ ಸೆಳೆಯುತ್ತಾರೆ. ಹೀಗಾಗಿ ಇಡೀ ಚಿತ್ರರಂಗಕ್ಕೆ ಶುಭವಾಗಲಿ, ಇನ್ನಷ್ಟು ಉತ್ತಮ ಗುಣಮಟ್ಟದ ಸಿನಿಮಾಗಳು ಬರಲಿ ಎಂದು ಶುಭ ಹಾರೈಸಿದರು. ವೇದಿಕೆಯಲ್ಲಿ ಮಂಗಳೂರು ಕಮಿಷನರ್ ಕುಲದೀಪ್ ಜೈನ್, ನಿರ್ಮಾಪಕ ವರುಣ್ ಹೆಗ್ಡೆ, ನಾಯಕ ನಟ ಪ್ರತೀಕ್, ಮೈಮ್ ರಾಮದಾಸ್, ಪುರುಷೋತ್ತಮ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. मस्त मेमरीज कोडेला पात्री लेख एक्स फैक्टर नाड्रे तोपिन अगत्य मस्त इनोसेंट आयन मूवी ಹೊಸ ತಂಡ ಹೊಸ ಪ್ರಯತ್ನ ಸೊ ನೀವು ಮಾತಿನಲ್ಲಿ ಆಶೀರ್ವಾದ ಇಪ್ಪಡಿಕೊಳ್ಳ ಬಂತ ಟೈಟಲ್ ಲೆಕ್ಕನೆ ಸೊ ನಟನಿಗೆ ಅದ್ಭುತವಾಗಿ ಅವಕಾಶ ಸಿಗಬೇಕಿತ್ತು, ಇನ್ನು ಸಿಗಬಹುದು. ಒಳ್ಳೆಯ ವಾಯ್ಸ್, ಒಳ್ಳೆಯ ಧ್ವನಿ, ನನ್ನ 2 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೆಯ ಟೈಮಿಂಗ್ ಹಾಗೂ ವಾಯ್ಸ್, ಇಂಥ ವಾಯ್ಸ್ ಗೋಲ್ಡನ್ ವಾಯ್ಸ್. ಸುದೀಪ್ ಆ ಥರದ ವಾಯ್ಸ್ ನಮ್ಮ ಪ್ರತಿಗಿದ್ದು ಒಂದು ಹೊಸ ಟೀಮ್ ಈ ಸಿನಿಮಾ